ಗಾಂಜಾ ಸೇವನೆ ಮಾಡಿದ ವ್ಯಕ್ತಿಯೋರ್ವ ಪಕ್ಕದ ಮನೆಗೆ ಕಲ್ಲೆಸೆದು ಬಳಿಕ ಮನೆಯ ಮುಂದೆ ನಿಲ್ಲಿಸಿದಂತಹ ಆಟೋ ರಿಕ್ಷಾಕ್ಕೆ ಬೆಂಕಿ ಹಚ್ಚಿದ ಘಟನೆ ಉಡುಪಿಯ ನಿಟ್ಟೂರು ಹನುಮಂತ ನಗರದಲ್ಲಿ ನಡೆದಿದೆ. ಅತಿರೇಕದ ವರ್ತನೆ ತೋರಿದ ವ್ಯಕ್ತಿಯನ್ನ ಕಲೀಂ ಎಂದು ಗುರುತಿಸಲಾಗಿದ್ದು ಆತನನ್ನ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ನಿನ್ನೆ ಸಂಜೆ ನಿಟ್ಟೂರು ಹನುಮಂತ ನಗರದ ದಿವಾಕರ ಬೆಳ್ಚಡ ಅವರ ಹಂಚಿನ ಮನೆಯ ಚಾವಣಿಗೆ ಪಕ್ಕದ ಮನೆಯ ಕಲೀಂ ಕಲ್ಲನ್ನು ಎಸೆದು ದಾಂಧಲೆಯನ್ನು ನಡೆಸಿದ್ದಾನೆ. ಈ ಸಂದರ್ಭದಲ್ಲಿ ದಿವಾಕರ್ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಗ ಪೊಲೀಸರು ಸ್ಥಳಕ್ಕೆ ತೆರಳಿ ಕಲೀಂಗೆ ಎಚ್ಚರಿಕೆ ನೀಡಿ ತಡೆದಿದ್ದಾರೆ. ಆದರೆ ಪೊಲೀಸರು ಹಿಂತಿರುಗಿ ಹೋದ ಬಳಿಕ ತಡರಾತ್ರಿಯ ವೇಳೆ ಕಲೀಂ ಪುನಃ ಬಂದು ದಿವಾಕರ ಅವರು ತನ್ನ ಮನೆಯ ಬಳಿ ನಿಲ್ಲಿಸಿದಂತಹ ರಿಕ್ಷಾಕ್ಕೆ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ದಿವಾಕರ ಮನೆಯವರು ಮತ್ತು ಅಕ್ಕಪಕ್ಕದ ಮನೆಯ ಮಂದಿ ಎಚ್ಚರಗೊಂಡು ನೀರು ಹಾಕುವಷ್ಟರಲ್ಲಿ ರಿಕ್ಷಾ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಉಡುಪಿ ನಗರ ಠಾಣೆಯ ಪೊಲೀಸರು ಕಲೀಂ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಆತನನ್ನು ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಒಂದೊಮ್ಮೆ ಸಂಜೆಯ ವೇಳೆ ದಿವಾಕರ್ ಮನೆಗೆ ಬಂದಿದ್ದ ಪೊಲೀಸರು ಆರೋಪಿ ಕಲೀಂನನ್ನ ಆಗಲೇ ಕರೆದುಕೊಂಡು ಹೋಗ್ತಾ ಇದ್ರೆ ಆತ ರಿಕ್ಷಾಕ್ಕೆ ಬೆಂಕಿಯನ್ನು ಹಚ್ಚುವಂತಹ ಘಟನೆಗೆ ಮುಂದಾಗ್ತಾ ಇರಲಿಲ್ಲ ಎಂದು ಸ್ಥಳೀಯರು ಹೇಳ್ತಾರೆ. ಆಟೋ ರಿಕ್ಷಾ ಸಂಪೂರ್ಣ ಸುಟ್ಟು ಹೋಗಿದ್ದು ದಿವಾಕರ್ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಜೀವನಕ್ಕೆ ಆಧಾರವಾಗಿದ್ದಂತಹ ಆಟೋ ರಿಕ್ಷಾವನ್ನೇ ಅವರು ಕಳೆದುಕೊಂಡಿದ್ದಾರೆ. ಸರ್, ನಾನು ಮನೆಯಲ್ಲಿ ರಿಕ್ಷಾ ಇಟ್ಟು ಇಲ್ಲಿಗೆ ಹೋಗಿದ್ದೆ, ಮನೆಗೆ ಮಲಗಿದ್ದೆ. ಆಗ ಇವನು ಡೀಸೆಲ್ ಹಾಕಿ ಬೆಂಕಿ ಕೊಟ್ಟು ಹೋಗಿದ್ದಾನೆ ಕಲೀಂ ಅಂತೇಳಿ. ನನಗೆ ಇದ್ದಾಗ ಪರಿಹಾರ ಎಂತ ಅಂತ ಸಿಗಬೇಕು. ಘಟನೆ ಮೊದಲು ಮಾಡಿಗೆಲ್ಲ ಕಲ್ಲು ಬಿಸಾಡಿ ಇದಾಗಿತ್ತು. ಆಗ 112 ಬಂದು ಹೇಳಿ ಹೋಗಿದ್ದಾರೆ, ಎಂತ ಮಾಡಬೇಡಿ ಅಂತ. ಹೋಗಿ ಮನೆಗಾಗಿ ನಾನು ರಿಕ್ಷಾ ಇಟ್ಟ ಮೇಲೆ ಸಂಜೆ ಪುನಃ ಬಂದು ಅವನು ಬೆಂಕಿ ಹಚ್ಚಿ ಹೋದದ್ದು. ರಾತ್ರಿ ಕಲೀಂ ಅವನು ಎದುರುಗಡೆ ಮನೆಯ ಹುಡುಗನ ಮನೆಗೆ ಕಲ್ಲು ಹೊಡೆದ. ದೇವಕಾರ ಅಂತ ಅವನು ಹುಡುಗನ ಹೆಸರು. ಕಲ್ಲು ಹೊಡೆದ ನಂತರ ದೇವಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿದ. ಇದರ ಪೊಲೀಸ್ನವ್ರು ಬಂದರು. ಮತ್ತು ಇಲ್ಲಿ ಒಂದು 2-3 ಜನ ಇದ್ದರು. ಅವರು ಹೇಳಿದರು, ತೊಂದರೆ ಇನ್ನೆಂತ ಮಾಡಲಿಕ್ಕಿಲ್ಲ, ನೀವು ಕಂಪ್ಲೇಂಟ್ ಮಾಡಬೇಡಿ ಅಂತ ಪೊಲೀಸ್ನವ್ರು ಹೋದರು. ಅದೇ ಮಿಸ್ಟೇಕ್ ಆಯಿತು. ಆಗಲೇ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಿದ್ರೆ ಇವನು ಪುನಃ 12 ಗಂಟೆಗೆ ಒಂದು ಬಾಟ್ಲಿಯಲ್ಲಿ 1 ಲೀಟ್ರು ಡೀಸೆಲ್ ಪೆಟ್ರೋಲ್ ತಗೊಂಡು ಬಂದು ಅವನು ರಿಕ್ಷೆ ತಾಪೆ ರಿಕ್ಷೆ ಈಗ ಆಲ್ಮೋಸ್ಟ್ ಈಗ ತಗೊಳ್ಳೋದು 6-6 ಲಕ್ಷ ಆಗ್ತದೆ. ಆ ರಿಕ್ಷೆಗೆ ಬೆಂಕಿ ಕೊಟ್ಟು ನಮಗೆಲ್ಲ ಶಬ್ದ ಆಯಿತು. ಅಂದರೆ ಇವತ್ತು ರಾತ್ರಿ 12-12ವರೆಗೆ ಪಟಾಕಿ ಶಬ್ದ ಆಗ್ತಾ ಉಂಟು ಅಂತ ಹೇಳ್ತಾ ಮತ್ತೆ ನೋಡುವಾಗ ಪಟಾಕಿ ಅಲ್ಲ, ಅದು ಟೈರ್ ಹೊಡೆದು ನಮಗೆ ಬೆಳಿಗ್ಗೆ ಗೊತ್ತಾಯಿತು. ಇವರು ಬಂದರು ನೋಡಿ, ಇವರು ರಿಕ್ಷಾದವರು. ಅಂದರೆ ನಮಗೆ ಬೆಳಿಗ್ಗೆ ಗೊತ್ತಾಯಿತು ಈ ಥರ ಯುವಕರೆಲ್ಲ ಇವರು ರಿಕ್ಷಾದವರು. ಇವರು ಕೇಳಿ ಹೇಳಿದ್ರು, ಅದು ಪಟಾಕಿ ಶಬ್ದ ಅಲ್ಲ, ಟೈರ್ ಹೊಡೆದದ್ದು ಶಬ್ದ ಆಯಿತು. ಪೊಲೀಸವರು ಆಗಲೇ ಕರ್ಕೊಂಡು ಹೋಗ್ತಿದ್ದೆ ಅವನನ್ನು, ಈ ಥರ ಆಗ್ತಿರ್ಲಿಲ್ಲ. ಈಗ ಆಲ್ಮೋಸ್ಟ್ 6-6 ಲಕ್ಷದ್ದು ರಿಕ್ಷಾ ಹೋಯ್ತು ಇವನು.